ದಿಂಜ ಮೂಲಸೌಕರ್ಯದ ಕೊರತೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಇತ್ತಂಡಲ ಬೇತೆ ಮೂಲಲೇದ ಅನುದಾನ ಕನಪಾದ ಕ್ಷೇತ್ರ ಅಭಿವೃದ್ಧಿ ಶ್ರಮಿಸ ಒಂದು ಪುನಿ ಶ್ಲಾಘನೀಯ ಪಂಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಸಂತೋಷ್ ಕುಮಾರ್ ಬೋಡಿಯಾರ್ ತಿರುಪಾದರು. ಜಿಲ್ಲಾ ಪಂಚಾಯತ್ ಅನುದಾನಡು ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿದ ಹರೇಕಳದ ಬೇತೆ ಭಾಗಲೆಡು ತಾದಿ ಅಭಿವೃದ್ಧಿ ಕಾಮಗಾರಿಗೂ ಶುಕ್ರವಾರ ಚಾಲನೆ ಕೊರಿಯರು. ಹರೇಕಳ ಗ್ರಾಮದ ನಾಗಮೂಲೆ ಒಳಚರಂಡಿ ಕಾಮಗಾರಿಗೂ ಶುಕ್ರವಾರ ಕಾಂಡೆ ಚಾಲನೆ ಕೊರಿಯರು. ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್ ಕಾಮಗಾರಿಗೂ ಶಿಲಾನ್ಯಾಸ ನಡಪಾಯರು. ನಾಗಮೂಲೆ ಎಸ್ಸಿ ಕಾಲೋನಿಗೂ 2,80,000 ರೂಪಾಯಿ ಅನುದಾನಡು ಒಳಚರಂಡಿ ವ್ಯವಸ್ಥೆಗೂ ಚಾಲನೆ ತಿಕ್ಕೆರೆ ಇದ್ದದು. ದೇವಸ್ಥಾನ ತಡೆಗೋಡೆಗೂ ಸಂಸದರು 2.5 ಲಕ್ಷ ರೂಪಾಯಿ ಅನುದಾನ ಕೊಡ್ತಿರ ಪಂಡದು ಶ್ರೀ ಸಂತೋಷ್ ಕುಮಾರ್ ತಿರಿಪಾಯರು. ನಾಗಮೂಲೆದ ಒಳಚರಂಡಿಗಳು 2,80,000 ರೂಪಾಯಿ ತಿತ್ತೇರು. ನಿಜವಾದ ಆವಡ ನಂಚಿನ ಬೇಲೆ ಆಂಡ ನಾನಾತು ದುಡ್ಡು ಕೊಂಡತ್ತದು ನಾನಾತು ಬೇತೆ ಎಕ್ಲೆಡ ದಮ್ಮ ಇದಕ್ಕೆ ಪಾರ್ದಾರ್ ಕೊಂಡರ್ಪೇರು ಬಂದು ಎಂಕು ವಿಶ್ವಾಸ ಉಂಟು. ಮತ್ತು ತೂನಗ ಭಾರಿ ಶೋಕದ ಕೆಲವು ಬೇಲೆ ಆತಂಡು ಐತ ಒಟ್ಟಿಗೆ ಈ ಬೇಲೆ ಆಂಡನ ನೆಕ್ ಭಾರಿ ಪೊರ್ಲು ದಾದನ ಮರಿಯಾಳದ ಪೊರ್ತರು ಮಲ್ಲ ನೀರು ಬಣ್ಣಗ ಆಕ್ಲನ ಜಾಲಿಗೆ ಪೋಪುನಿ ಆಕ್ಲೆ ಇಲ್ಲ ಉಲಾಯಿ ಪೋಪುನಿ ಮಾರ್ಗೋರು ಬರ್ಪುನಿ 100 ಜೋಕ್ಲು ಕಲ್ತೊಂದು ಗೊಬ್ಬೊಂದು ಇಪ್ಪನ ಜನ ಪೊರ್ತರು ಸಮಸ್ಯೆ ಆಯರ ಬಲ್ಲಿಂದ ಆರು ಮಲ್ಲ ಮನಸ್ಸರಿದ್ದಿ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಪಾತಿರೊಂದು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ನಿವಾಸಿಗರಿನ ಬೇಡಿಕೆ ಮೇರೆಗೆ ಕಾಮಗಾರಿಗೆ ಚಾಲನೆ ಕೊಡ್ತುಂಡು. ನಾಗಮೂಲೆಡು ಒಳಚರಂಡಿ ತಾದಿ ನೀರಿಗೆ ಅನುದಾನ ಕೊಡ್ತುಂಡು. ಹರೇಕಳಡು 20 ಲಕ್ಷ ರೂಪಾಯಿ ಅನುದಾನ ನೀರಿನ ವ್ಯವಸ್ಥೆಗೆ ಕೊಡ್ತುಂಡು ಪಣ ತಿರುಪಾಯರು. ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು 2-3 ವರ್ಷದಿಂದ ನೀರಿಗೆ ಅನುದಾನವಿಲ್ಲದೆ ನಾವು ಪರದಾಡ್ತಾ ಇದ್ದೆವು. ಆದರೆ ಈ ಸಲ ಬಂದಿರುವಂಥ ನೀರಿನ ಅನುದಾನವನ್ನು ಕೂಡ ಎಲ್ಲ ಪಟ್ಟಿ ಮಾಡಿ ಆದಮೇಲೆ ಟೆಂಡರ್ ಪ್ರಕ್ರಿಯೆ ಅಂತೇಳಿ ನಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಆದರೆ ಹರೇಕಳಕ್ಕೆ ವಿಶೇಷವಾಗಿ ಕ್ಷೇತ್ರಕ್ಕೆ ಬೋರನ್ನು ಕೊಟ್ಟಿದ್ದೇವೆ, ಪೈಪ್ಲೈನ್ ಇರ್ಬೋದು. ಅದು ಕೂಡ ಈ ಸಲದ ಯೋಜನೆಯಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಒಂದು ನೀರಿನ ಟ್ಯಾಂಕ್ 2 ಕಡೆಯಲ್ಲಿ ನಮ್ಮ ಮಲೆಕೆದು ಮತ್ತು ನ್ಯೂ ಪಡ್ಪು ಅಲ್ಲಿ ಒಂದು ನೀರಿನ ಟ್ಯಾಂಕನ್ನು ಮಾಡುವಂಥದ್ದು, ಬಾವಿ ದುರಸ್ತಿ ಮಾಡುವಂಥ ಇಂಥ ಕೆಲವೊಂದು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ಕ್ಷೇತ್ರದ ಜನರಿಗೆ ನಮ್ಮಿಂದ ಆದಷ್ಟು ಸೇವೆಗಳನ್ನು ಮಾಡುವಂಥ ಸೌಲಭ್ಯವನ್ನು ಕೊಟ್ಟಂಥ ತಮ್ಮಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಎಂಪಿ ಮಸ್ಜಿದ್, ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರು ವಾಮನ್ ರಾಜ್, ಬಿಜೆಪಿ ಗ್ರಾಮ ಸಮಿತಿಯ ಅಧ್ಯಕ್ಷರು ಶ್ರೀ ಶ್ರೀಧರ್ ಆಳ್ವಾ, ಬಿಜೆಪಿ ಮುಖಂಡರು ಸರೋಜಿನಿ ನಾಗಮೂಲೆ, ಕೃಷ್ಣಪ್ಪ ನಾಗಮೂಲೆ, ಗೌತಮ್ ನಾಗಮೂಲೆ, ವರದರಾಜ್ ಮಾಣಾಯಿ ಕೊಲ್ಕೆ, ವಸಂತ್ ನಾಗಮೂಲೆ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಆಚಾರ್ಯ ಸಭೆ ಸ್ಥಾರಿಕೆ ಮಲ್ತೆರು.